ಸರ್, ನೀವೆಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ಬೆಳಿಗ್ಗೆ ಕೇಕ್ ಕಟಿಂಗ್ ಮಾಡಿದ್ದೀರಾ, ಏನು ಅನಿಸುತ್ತೆ? ಲಾಸ್ಟ್ ಕೊನೆ ಸಿನಿಮಾ ಇದು, ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಕೊನೆ ಸಿನಿಮಾ ಅನ್ನೋದು ಅಂತ ಹೇಳಲ್ಲ ನಾನು. ಪುನೀತ್ ರಾಜ್ಕುಮಾರ್ ಈ ಭೂಮಿ ಕಲಿಯುಗ ಎಷ್ಟು ದಿನ ಇರುತ್ತೋ ಅಷ್ಟು ದಿನವರೆಗೂ ಪುನೀತ್ ರಾಜ್ಕುಮಾರ್ ಇರ್ತಾರೆ. ಇದು ಲಾಸ್ಟ್ ಅಂತ ಏನಿಲ್ಲ. ಪುನೀತ್ ರಾಜ್ಕುಮಾರ್ದು ಭೂಮಿ ಎಷ್ಟುವರೆಗೂ ಲಾಸ್ಟ್ ಇರುತ್ತೆ ಅಷ್ಟುವರೆಗೂ ಪುನೀತ್ ರಾಜ್ಕುಮಾರ್ದು ಹುಟ್ಟಿದಬ್ಬ ಇದ್ದೇ ಇರ್ತದೆ. ನೀವು ಎಷ್ಟೊತ್ತಿಂದ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಎಷ್ಟೊತ್ತಿಂದ ಇದ್ದೀರಾ? ಸೆಲೆಬ್ರೇಷನ್ ಅಂತಂದ್ರೆ ಒಂದು 15 ದಿನದಿಂದ ಸೆಲೆಬ್ರೇಷನ್ನು ಅದು ಎಲ್ಲ ನಡೀತಾನೆ ಇದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ರಾತ್ರಿಯಿಂದ 24 ಅವರು ಇದನ್ನೆಲ್ಲ ಇದು ಮಾಡಿ ಸೆಲೆಬ್ರೇಷನ್ ಮಾಡಿ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ, ಪುನೀತ್ ಅಭಿಮಾನಿಗಳು. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ಅವರು ಕುಟುಂಬದ ಮೇಲೆ ಇದೇ ಥರ ಅಭಿಮಾನ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಬಂಗಾರಪೇಟೆಯಲ್ಲಿ ವಿಜಯ್ ಥಿಯೇಟರ್ ಮುಂದೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ. ಯಾವ್ಯಾವ ಊರಿಂದ ಬಂದಿದ್ದಾರೆ ಸ್ವಲ್ಪ ಹೇಳಿ. ಸರ್, ಬಂಗಾರಪೇಟೆ ಸುತ್ತಮುತ್ತಲು ಎಲ್ಲ ಒಂದು 300 ಹಳ್ಳಿ ಇದೆ. 300 ಹಳ್ಳಿ ಗಡಿಭಾಗಗಳಿಂದ ಬಂದಿದ್ದಾರೆ. ಟೋಟಲಿ ಈ ಥರ ಒಂದು ಹುಟ್ಟಿದಬ್ಬಕ್ಕೆ ಜೇಮ್ಸ್ ಚಿತ್ರಕ್ಕೆ ಈ ಥರ ಒಂದು ಯಶಸ್ಸು ಕೊಟ್ಟಿದ್ದಾರೆ. ಎಲ್ಲರ ಕಾರಣ ಅಭಿಮಾನಿಗಳೇ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪುನೀತ್ ರಾಜ್ಕುಮಾರ್ನ ಪಡೆದಿರೋದು ನಮ್ಮ ಪುಣ್ಯ. ಇವತ್ತು ಅಷ್ಟೇ ದುಃಖ ಆಗುತ್ತೆ ಒಂದು ವಿಷಯ, ಅದನ್ನ ಮರಿಬೇಕು ನಾವು. ಯಾಕಂತಂದರೆ ಅದನ್ನು ಇಟ್ಕೊಳ್ಳೇಬಾರ್ದು ಮನಸ್ಸಲ್ಲಿ. ಭೂಮಿ ಇರೋವರೆಗೂ ಅವ್ರ ನೆನಪಲ್ಲೇ ಇರ್ತೀವಿ ನಾವು ಸತ್ತೋಗ್ಬಿಡ್ತೀವಿ, ನಾವು ಇರೋದಿಲ್ಲ. ಆದರೆ ಈ ಭೂಮಿ ಇರೋ ತನಕ ನಮ್ಮ ಜನ್ರೇಷನ್ನು, ನಮ್ಮ ಹಿಂದೆ ಬರೋರು ಅವರೆಲ್ಲರೂ ಪುನೀತ್ ರಾಜ್ಕುಮಾರ್ನ ನೆನೆಸ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಕೊಟ್ಟಿರೋ ಸಂದೇಶ ಸಮಾಜಕ್ಕೆ, ನೇತ್ರದಾನ ಇರ್ಬೋದು, ಒಂದು ಪರಿಸರ ಉಳಿಸೋದಿರ್ಬೋದು, ಯೂತ್ಸ್ಗೆ ಒಂದು ಒಳ್ಳೆ ಸಂದೇಶ ಇರ್ಬೋದು, ಯೂತ್ಸ್ ಹೆಂಗೋಗ್ಬೇಕು ಆ ಥರ ಒಂದು ಸಂದೇಶ ಕೊಟ್ಟಿದ್ದಾನೆ. ಒಳ್ಳೆ ಸಂದೇಶಗಳು ಕೊಟ್ಟಿದ್ದಾನೆ. ಅದರ ಒಂದು ಫಾಲೋ ಮಾಡಬೇಕು ಪುನೀತ್ ಅಭಿಮಾನಿಗಳು ಎಲ್ಲ ಫಾಲೋ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಪುನೀತ್ ರಾಜ್ಕುಮಾರ್ ಯಾವಾಗೂ ಅಷ್ಟೇ ಕಲಿಯುಗ ಇರೋ ತನಕ ಇರ್ತಾರೆ. ಅವ್ರ ನೆನಪಲ್ಲೇ ಇರ್ತೀವಿ ನಾವು. ಅರ್ಥ ಆಯ್ತಾ? ಅವ್ರು ಸದಾ ಅವರ ನೆನಪು ನಮ್ಮ ಹೃದಯದಲ್ಲಿ ಇರುತ್ತೆ. ಅವ್ರನ್ನ ಮರೆಯುವಂಥ ಇದೇ ಇಲ್ಲ. ಹಬ್ಬ ಇವತ್ತು ಇಡೀ ನಮ್ಮ ಬರೀ ಬಂಗಾರಪೇಟೆ ಅಲ್ಲ, ಇಡೀ ಕರ್ನಾಟಕ ತಗೋ. ಇವತ್ತು ಮಿತ್ರ ರಾಷ್ಟ್ರಗಳು, ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಕೂಡ ಇವ್ರನ್ನ ಪಾಪ ಹುಟ್ಟಿದಬ್ಬ ಆಚರಿಸ್ತಾ ಇದ್ದಾರೆ. ಮೂವಿಗೆ ಶುಭ ಕೋರ್ತಾ ಇದ್ದಾರೆ ಎಲ್ಲ ಭಾರತಾದ್ಯಂತ. ಈ ಮೂವಿ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ನೋಡಿ